ವೀಕ್ಷಕರಿಗೂ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯನ ಆಯಸ್ಸು ಮತ್ತು ಜ್ಞಾನವನ್ನು ಹೆಚ್ಚಿಸಬಲ್ಲದ್ದು ಆಯುರ್ವೇದ. ಆಯುರ್ವೇದ ಭಾರತದ ಪ್ರಾಚೀನ ಔಷಧ ಮತ್ತು ಚಿಕಿತ್ಸಾ ಪದ್ಧತಿಯೂ ಹೌದು. ಅದೇ ರೀತಿ ನಾವು ಕೂಡ ಒಂದು ವಿಶೇಷವಾಗಿರುವಂತಹ ಆಯುರ್ವೇದ ಆಸ್ಪತ್ರೆಯಲ್ಲಿದ್ದೇವೆ. ಯನಪೋಯ ಆಯುರ್ವೇದ ಆಸ್ಪತ್ರೆ, ನರಿಂಗಾಣ ಎನ್ನುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ. ಬನ್ನಿ, ನಾವು ಕೂಡ ಆಯುರ್ವೇದ ಆಸ್ಪತ್ರೆಯ ಒಳಗೆ ಹೋಗಿ ಚಿಕಿತ್ಸಾ ಪದ್ಧತಿಯನ್ನು ತಿಳ್ಕೊಂಡು ಬರೋಣ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಶಿಲ್ಪಾ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಯ ಚಿಕಿತ್ಸಾ. ಅವರನ್ನು ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಇವತ್ತು ನಮಗೆ ಮನೋದೈಹಿಕ ವ್ಯಾಧಿಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಇದು ಮನೋದೈಹಿಕ ವ್ಯಾಧಿಗಳಂತ ಹೇಳಿದ್ರೆ ಏನು? ಮಾನಸಿಕ ಕಾಯಿಲೆಗಳು ಅಂದರೆ ಎಲ್ರಿಗೂ ಗೊತ್ತಿದೆ, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ದೈಹಿಕ ವ್ಯಾಧಿಗಳಂದರೆ ಶರೀರಕ್ಕೆ ಸಂಬಂಧಪಟ್ಟದ್ದು. ಈ ಮನೋದೈಹಿಕ ವ್ಯಾಧಿಗಳು ಅಂತ ಹೇಳಿದರೆ ಮನಸ್ಸು ಹಾಗೂ ಶರೀರ ಎರಡನ್ನೂ ಕೂಡ ಬಾಧಿಸುವಂಥ ವ್ಯಾಧಿಗಳು. ಇದಕ್ಕೆ ನಾವು ಮನೋದೈಹಿಕ ವ್ಯಾಧಿಗಳು ಅಂತ ಹೇಳ್ತೇವೆ, ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳೋದಿದ್ರೆ, ನಾವು ಮನಸ್ಸಿನ ಕೆಲವೊಂದು ವಿಕಾರಗಳು ಅಥವಾ ವಿಕೃತಿಗಳು ಶರೀರದ ಮೇಲೆ ಪರಿಣಾಮವನ್ನು ಬೀರಿ ಶಾರೀರಿಕ ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಇದನ್ನು ನಾವು ಮನೋದೈಹಿಕ ವ್ಯಾಧಿಗಳು ಅಂತ ಹೇಳ್ತೇವೆ. ಇಲ್ಲಿ ಕಾರಣ ಮಾನಸಿಕ ಆಗಿದ್ರೂ ಕೂಡ ಆ ಪರಿಣಾಮವನ್ನು ನಾವು ಶರೀರದಲ್ಲಿ ಕಾಣ್ತೇವೆ. ಇದೇ ಮನೋದೈಹಿಕ ವ್ಯಾಧಿಗಳು. ಮಾನಸಿಕ ಕಾರಣಗಳು ಶಾರೀರಿಕ ವ್ಯಾಧಿಯನ್ನು ಉಂಟು ಮಾಡಬಹುದು ಅನ್ನುತ್ತೀರಿ. ಹಾಗಾದರೆ ಶರೀರ ಹಾಗೂ ಮನಸ್ಸಿಗೆ ಸಂಬಂಧವಿದೆ? ಹೌದು, ಖಂಡಿತವಾಗಿಯೂ ಇದೆ. ಈಗ ಆಚಾರ್ಯ ಚರಕರು ಹೇಳ್ತಾರೆ, ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೇ ಧಾರಿ ಜೀವಿತಂ ಲೋಕಸ್ತಿಷ್ಠತಿ ಸಂಯೋಗ ತತ್ರ ಸರ್ವಂ ಪ್ರತಿಷ್ಠಿತಂ ಅಂತ. ಅಂದರೆ ನಮ್ಮ ಶರೀರ, ಇಂದ್ರಿಯ, ಸತ್ವ ಅಂದರೆ ಮನಸ್ಸು, ಆತ್ಮ, ಇವೆಲ್ಲವುಗಳ ಸಮೂಹದಿಂದ ಆಗಿರುವಂಥದ್ದು ಒಬ್ಬ ಪುರುಷ ಅಥವಾ ಒಂದು ಜೀವಿ. ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರ್ತದೆ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇದ್ದೇ ಇರ್ತದೆ. ಈಗ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೇನೆ. ಅಕಸ್ಮಾತ್ ಆಗಿ ಒಂದು ಜೋರಾದ ಸದ್ದು ನಿಮಗೆ ಕೇಳ್ತದೆ. ಆಗ ನಾವೇನು ಮಾಡ್ತೇವೆ? ನಮ್ಮ ಶರೀರ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತದೆ. ಆ ಸದ್ದನ್ನು ಕೇಳಿಸಿದ್ದು ನಮ್ಮ ಇಂದ್ರಿಯ, ಆದರೆ ಪ್ರತಿಕ್ರಿಯೆ ಆಗೋದು ನಮ್ಮ ಶರೀರದಲ್ಲಿ. ನಮ್ಮ ಹೃದಯ ಬಡಿತ ಜಾಸ್ತಿ ಆಗ್ಬೋದು, ಅಥವಾ ಒಮ್ಮೆಲೆ ನಾವು ಹಿಂದಕ್ಕೆ ಬರ್ಬೋದು, ಅಥವಾ ಕಿವಿಯಲ್ಲಿ ಆ ರಿಂಗಣ ಅಥವಾ ಸ್ತಬ್ಧತೆ ಉಂಟಾಗ್ಬೋದು. ಅದರ ಜೊತೆಗೆ ಮನಸ್ಸಿನಲ್ಲಿ ಒಮ್ಮೆಲೆ ಭಯ ಅಥವಾ ಆತಂಕ ಉಂಟಾಗ್ತದೆ. ಈಗ ಸದ್ದನ್ನು ಆಲಿಸಿದ್ದು ಕಿವಿಯಾದರೂ ಕೂಡ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಇವೆಲ್ಲವುಗಳ ಮೇಲೆ ಪರಿಣಾಮವನ್ನು ಬೀರಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ, ಎಲ್ಲದಕ್ಕೂ ಕೂಡ ಸಂಬಂಧ ಇದ್ದೇ ಇದೆ. ಓಕೆ. ಹಾಗೇನೆ ಡಾಕ್ಟರ್, ಆಯುರ್ವೇದದಲ್ಲಿ ಮನೋದೈಹಿಕ ವ್ಯಾಧಿಗಳ ಬಗ್ಗೆ ಉಲ್ಲೇಖ ಏನಾದರೂ ಇದೆಯಾ? ಹೌದು. ಈಗ ನೋಡಿ, ಶಾರೀರಿಕ ವ್ಯಾಧಿಗಳ ವಿಚಾರ ಬರಬೇಕಾದ್ರೆ ಆಚಾರ್ಯರು 3 ದೋಷಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ವಾತ, ಪಿತ್ತ, ಕಫ. ಇವುಗಳ ಅಸಮತೋಲನೆಯಿಂದ ಶಾರೀರಿಕ ವ್ಯಾಧಿಗಳು ಉಂಟಾಗುವಂಥದ್ದು. ಅದೇ ರೀತಿ ಮಾನಸಿಕ ವ್ಯಾಧಿಗಳು ಕೂಡ ಕೆಲವೊಂದು ದೋಷಗಳಿಂದ ಆಗ್ತದೆ ಅಂತ ಹೇಳ್ತಾರೆ. ಈಗ ರಜಸ್ ಮತ್ತು ತಮಸ್, ಇದು ಮಾನಸಿಕ ದೋಷಗಳು ಅಂತ ಹೇಳ್ತಾರೆ. ಅದೇ ಸತ್ವ ಅನ್ನೋದು ಮನಸ್ಸಿನ ಬಲ ಅಥವಾ ಅದು ಗುಣ ಅಂತ ಹೇಳ್ತಾರೆ. ಮನಸ್ಸಿನ ಗುಣ ಅಂತ ಹೇಳ್ತಾರೆ. ಅದು ದೋಷ ಅಲ್ಲ, ಅದು ಸ್ವಸ್ಥ್ಯಾವಸ್ಥೆ. ಯಾವ ರೀತಿ ಶಾರೀರಿಕ ದೋಷಗಳ ಅಸಮತೋಲನೆ ವ್ಯಾಧಿಯನ್ನು ಉಂಟು ಮಾಡ್ತದೋ, ಅದೇ ರೀತಿ ಮಾನಸಿಕ ದೋಷಗಳ ಅಸಮತೋಲನೆ ಕೂಡ ವ್ಯಾಧಿಯನ್ನು ಉಂಟು ಮಾಡ್ತದೆ. ಈಗ ಕೆಲವೊಂದು ಕಡೆ ಕೆಲವು ವ್ಯಾಧಿಗಳಿಗೆ ಅವರು ಕಾರಣಗಳನ್ನು ಹೇಳ್ತಾರೆ. ಅದರಲ್ಲಿ ಮಾನಸಿಕ ಕಾರಣಗಳನ್ನು ಹೇಳ್ತಾರೆ. ಈಗ ಉದಾಹರಣೆಗೆ ಭಯಜಾತಿಸಾರ ಅಂತ ಹೇಳ್ತಾರೆ, ಭಯದಿಂದ ಆಗುವಂಥದ್ದು. ಅದೇ ರೀತಿ ಶೋಕಜ ಜ್ವರ ಅಂತ ಹೇಳ್ತಾರೆ, ಶೋಕದಿಂದ ಆಗುವಂತಹ ಜ್ವರ. ಇದೇ ರೀತಿ ಹಲವಾರು ಕಡೆ ನಾವು ಹಲವಾರು ಶಾರೀರಿಕ ವ್ಯಾಧಿಗಳಿಗೆ ಮಾನಸಿಕ ಕಾರಣಗಳನ್ನು ನಾವು ಕಾಣ್ತೇವೆ. ಹಾಗೆ ಆಚಾರ್ಯರು ಹೇಳ್ತಾರೆ, ನಮ್ಮ ದುಃಖ ಅಥವಾ ಯಾವುದಾದ್ರೂ ಒಂದು ಮನಸ್ಸಿನ ಚಿಂತೆಯಿಂದ ನಮ್ಮ ಜಾಠರಾಗ್ನಿಯು ಅದರ ಕಾರ್ಯನಿರ್ವಹಣೆ ಸರಿಯಾಗಿ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇದು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಈಗ ಬಹಳಷ್ಟು ದುಃಖ ಇದ್ದರೆ, ಚಿಂತೆ ಇದ್ದರೆ ನಮಗೆ ಏನಾದರೂ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಅದೇ ರೀತಿ ಅದು ಜೀರ್ಣ ಕೂಡ ಸರಿಯಾಗಿ ಆಗೋದಿಲ್ಲ. ಅದೇ ಈಗಿನ ಆಧುನಿಕ ವಿಜ್ಞಾನದ ಪ್ರಕಾರ ಹೇಳ್ತಾರೆ, ಗಟ್ ಬ್ರೈನ್ ಥಿಯರಿ ಅಂತ ಹೇಳ್ತಾರೆ. ನಮ್ಮ ಗಟ್ ಅಂದರೆ ಜೀರ್ಣಾಂಗಗಳು, ಹಾಗೆ ನಮ್ಮ ಬ್ರೈನ್ ಅಂದರೆ ಮೆದುಳು, ಇವೆರಡಕ್ಕೂ ಕೂಡ ಸಂಪರ್ಕ ಇದೆ.
ನಮ್ಮ ಆಹಾರ ಒಂದು ಜೀರ್ಣ ಆಗಬೇಕು ಅಂತ ಇದ್ರೆ ಹಲವಾರು ನರನಾಡಿಗಳ ಮೂಲಕ ಅದು ಮೆದುಳಿಗೆ ಆ ಸಿಗ್ನಲ್ ಅನ್ನ ಕೊಡಬೇಕು. ಆಗ ಮಾತ್ರ ಬೇಕಾದಂತಹ ಎನ್ಸೈಮ್ಗಳು ಉತ್ಪಾದನೆ ಆಗ್ತದೆ, ಆಹಾರದ ಜೀರ್ಣ ಆಗ್ತದೆ. ನೋಡಿ, ಅದಕ್ಕೆ ನಮ್ಮ ಆಚಾರ್ಯರು ಹಿಂದೆ ಹೇಳ್ತಾರೆ, ತನ್ಮನ ಭುಂಜಿತ ಅಂತ ಹೇಳ್ತಾರೆ. ಅಂದರೆ ಊಟ ಮಾಡಬೇಕಾದ್ರೆ ನಮ್ಮ ತನು ಅಂದರೆ ನಮ್ಮ ಶರೀರದೊಂದಿಗೆ ನಮ್ಮ ಮನಸ್ಸು ಕೂಡ ಇರಬೇಕು ಅಂತ. ಇದೆಷ್ಟು ಸತ್ಯ ನೋಡಿ, ಇದು ಅಂದಿಗೂ ಸತ್ಯ, ಇಂದಿಗೂ ಸತ್ಯ. ಈಗ ನಾವು ಆಧುನಿಕ ವೈಜ್ಞಾನಿಕ ಪುರಾವೆಗಳನ್ನು ನೀಡ್ತೇವೆ, ಆದರೆ ಆಚಾರ್ಯರು ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ನಮ್ಮ ಮನಸ್ಸು ಆ ಜೀರ್ಣಕ್ರಿಯೆಗೆ ಎಷ್ಟು ಅಗತ್ಯ ಅಂತ ನಮ್ಗೆ ಇದರಿಂದ ತಿಳಿದು ಬರ್ತದೆ. ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದ್ರೆ ಮನಸ್ಸು ಮತ್ತು ಶರೀರಕ್ಕೆ ಬಹಳಷ್ಟು ಸಂಬಂಧ ಇದೆ. ಮನಸ್ಸಿನ ತೊಂದರೆಗಳು ಖಂಡಿತವಾಗಿಯೂ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಡಾಕ್ಟರ್, ಸಾಮಾನ್ಯವಾಗಿ ಕಾಣಬಹುದಾದಂತಹ ಮನೋದೈಹಿಕ ಕಾಯಿಲೆಗಳು ಯಾವ್ಯಾವು? ಸರ್ವೇ ಸಾಮಾನ್ಯವಾಗಿ ನಾವು ರೋಗಿಗಳಲ್ಲಿ ಸುಸ್ತನ್ನು ಕಾಣ್ತೇವೆ, ಜನರಲ್ ಫೆಟಿಗ್ ಅಂತ ಹೇಳ್ತೇವೆ. ಅದಲ್ಲದೆ ನಾವು ನೋವುಗಳನ್ನು ನೋಡ್ಬೋದು. ರೋಗಿಗಳಿಗೆ ಅಲ್ಲಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ವಿನಾಕಾರಣ, ಅದು ಕತ್ತು ನೋವಾಗಿರ್ಬೋದು ಅಥವಾ ಸೊಂಟು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು. ಈ ರೀತಿ ಅಲ್ಲಲ್ಲಿ ನೋವುಗಳು ಕಾಣಿಸಿಕೊಳ್ತದೆ. ಅಥವಾ ಮಸ್ಕ್ಯುಲಾರ್ ಪೇನ್ಗಳು, ಇಡೀ ಶರೀರದಲ್ಲೇ ನೋವು ಬಾಧಿಸುವಂಥದ್ದು, ಇಂತಹ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಅದಲ್ಲದೆ ತಲೆನೋವು ಆಗುವಂಥದ್ದು ಅಥವಾ ಅಜೀರ್ಣ ಸಮಸ್ಯೆಗಳು, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದು ಸರ್ವೇ ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಇರುವವರಲ್ಲಿ ಹೆಚ್ಚಾಗಿ ನಾವು ಕಾಣ್ತೇವೆ. ಅದಲ್ಲದೆ ಗ್ಯಾಸ್ಟ್ರೈಟಿಸ್, ಆಮ್ಲಪಿತ್ತ ಅಂತ ಹೇಳ್ತೇವೆ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ ಇದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಇದಕ್ಕೆ ಒಂದು ಕಾರಣ ಮಾನಸಿಕ ಒತ್ತಡ ಕೂಡ. ಇದೇ ಒತ್ತಡ ಮುಂದುವರಿದರೆ ಅದು ಇನ್ನಷ್ಟು ಜಾಸ್ತಿಯಾಗಿ ಅಲ್ಸರ್ನಂತಹ ಸಮಸ್ಯೆಗೂ ಕೂಡ ಕಾರಣ ಆಗ್ಬೋದು. ಇದು ಬಿಟ್ಟರು ಬೇರೆ ಸಮಸ್ಯೆಗಳಂದರೆ ಈಗ ಲೈಂಗಿಕ ಸಮಸ್ಯೆಗಳಿರ್ಬೋದು, ಅಥವಾ ಚರ್ಮ ಸಂಬಂಧಿ ಸಮಸ್ಯೆಗಳಿರ್ಬೋದು, ಅಥವಾ ಹೈಪರ್ಟೆನ್ಷನ್ ಅಂತ ಹೇಳ್ತೇವೆ. ಅಂದರೆ ಮಾನಸಿಕ ಒತ್ತಡದಿಂದ ಆಗುವಂತಹ ಬ್ಲಡ್ ಪ್ರೆಷರ್ನ ಸಮಸ್ಯೆ, ಇಂತಹ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಈಗಾಗಲೇ ಇಂತಹ ಸಮಸ್ಯೆಗಳೆಲ್ಲ ಇರುವವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಈ ರೋಗಗಳು ಇನ್ನಷ್ಟು ಉಲ್ಬಣಗೊಳ್ಬೋದು. ಹಾಗಾಗಿ ಇದನ್ನು ಅಗ್ರವೇಟಿಂಗ್ ಫ್ಯಾಕ್ಟರ್ ಅಂತಲೂ ಹೇಳ್ಬೋದು ನಾವು. ಈ ಮಾನಸಿಕ ಕಾರಣಗಳು ಇರುವಂತಹ ವ್ಯಾಧಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಬೋದು. ಹಾಗಾಗಿ ಇದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣುವಂತಹ ಮನೋದೈಹಿಕ ವ್ಯಾಧಿಗಳು. ಯಾವ ವಯಸ್ಸಿನವರಲ್ಲಿ ಸಾಮಾನ್ಯವಾಗಿ ಈ ಒಂದು ಕಾಯಿಲೆಯನ್ನು ಕಾಣ್ತೇವೆ? ಇದಕ್ಕೆ ಒಂದು ವಯಸ್ಸಿನ ಪರಿಮಿತಿ ಅಂತ ಇಲ್ಲ. ಈಗ ಸಣ್ಣ ಮಕ್ಕಳಲ್ಲಿಯೂ ಕೂಡ ನಾವು ಇಂತಹ ವ್ಯಾಧಿಗಳನ್ನು ಕಾಣ್ಬೋದು. ಈಗ ಮಕ್ಕಳಿಗೆ ಸರಿಯಾದ ಗಮನ ಅಥವಾ ಅವರಿಗೆ ಬೇಕಾದಂತಹ ಒಂದು ಆರೈಕೆ ದೊರೆಯದೇ ಇದ್ದಲ್ಲಿ ಅದು ಅವರು ಚಿಂತೆಗೆ ಒಳಗಾಗಿ ಇದರಿಂದ ಶಾರೀರಿಕ ಸಮಸ್ಯೆಗಳು ಬರ್ಬೋದು. ಅಥವಾ ದೊಡ್ಡವರಲ್ಲಿ ನಾವು ಹೇಳೋದಿದ್ದರೆ ಹದಿಹರಿಯದವರಲ್ಲಿ, ಅಡೋಲೆಸೆನ್ಸ್, ಈ ಪ್ರೌಢತೆಗೆ ತಲುಪುವಂತಹ ವಯಸ್ಸಿನಲ್ಲಿ ಹಲವಾರು ಮಾನಸಿಕ ಒತ್ತಡದಿಂದ ಅವರು ಶಾರೀರಿಕ ವ್ಯಾಧಿಗಳಿಗೆ ಒಳಗಾಗ್ಬೋದು. ಅಥವಾ ಈಗ ಮಧ್ಯವಯಸ್ಕರಲ್ಲಿ ಏನು ಹೇಳ್ತೇವೆ, ಕೌಟುಂಬಿಕ ಕಲಹಗಳಾಗಿರಲಿ ಅಥವಾ ಈ ವೃತ್ತಿಪರ ಏನಾದರೂ ಪೈಪೋಟಿ ಆಗಿರಲಿ, ಇಂತಹ ಒಂದು ಒತ್ತಡದಿಂದ ಅವರು ಬಹಳಷ್ಟು ಖಿನ್ನತೆಗೆ ಒಳಗಾಗಿ ದೈಹಿಕ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ವಯಸ್ಕರಲ್ಲಿಯೂ ಕೂಡ ಹಾಗೆ ಬಹಳಷ್ಟು ಚಿಂತೆಯಿಂದ, ದುಃಖದಿಂದ ಅಥವಾ ಮುಪ್ಪಿನ ಒಂದು ವಯಸ್ಸಿನಲ್ಲಿ ಬರುವಂತಹ ಮಾನಸಿಕ ಅಸ್ಥಿರತೆಯಿಂದ ಶಾರೀರಿಕ ವ್ಯಾಧಿಗಳು ಬರ್ಬೋದು. ಇಂದಿನ ಕಾಲದಲ್ಲಿ ಮಾನಸಿಕ ಒತ್ತಡ ಎನ್ನುವಂಥದ್ದು ಸರ್ವೇ ಸಾಮಾನ್ಯ. ಇದು ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು? ಈಗ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ನಮ್ಮ ಶರೀರದಲ್ಲಿ ಹಲವಾರು ಸ್ಟ್ರೆಸ್ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಅದು ಎಪಿನೆಫ್ರಿನ್ ಆಗಿರ್ಬೋದು ಅಥವಾ ಕಾರ್ಟಿಸಾಲ್ನಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಈಗ ಸಾಧಾರಣವಾಗಿ ಈ ಹಾರ್ಮೋನ್ಗಳು ಒಂದು ಮಟ್ಟಕ್ಕೆ ಒಳಿತನ್ನು ಮಾಡ್ತದೆ. ಅದನ್ನು ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ಅಂದರೆ ಸ್ಟ್ರೆಸ್ ಆಗೋದು ಒಂದು ಒಳ್ಳೆಯ ಕಾರಣಕ್ಕೆ. ಈಗ ಯಾವುದೋ ಒಂದು ಅಪಾಯ ಇದೆ ನಮ್ಮ ಮುಂದೆ, ಆಗ ಈ ಸ್ಟ್ರೆಸ್ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ನಮ್ಮ ಶರೀರವನ್ನು ತಕ್ಷಣ ಪ್ರತಿಕ್ರಿಯೆ ನೀಡಲು ಅದು ಸಿದ್ಧಪಡಿಸ್ತದೆ. ಇದನ್ನು ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ಇದು ಅಗತ್ಯ, ಇಂಥ ಸ್ಟ್ರೆಸ್ ನಮ್ಮ ದೇಹಕ್ಕೆ ಬೇಕು. ಆದರೆ ಇದು ಅತಿ ಹೆಚ್ಚಾದರೆ, ಇದು ಬಹಳ ಸಮಯ ದೀರ್ಘಕಾಲಕ್ಕೆ ಹೀಗೆ ಇಂಥ ಒತ್ತಡ ಇದ್ದರೆ ಅದು ಈ ಹಾರ್ಮೋನ್ಗಳು ಕೆಟ್ಟ ಪರಿಣಾಮಗಳನ್ನು ಬೀರ್ತದೆ. ಈಗ ಎಪಿನೆಫ್ರಿನ್ ಹಾರ್ಮೋನ್ ಆಗಿರ್ಬೋದು, ಇದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ರಕ್ತನಾಳಗಳಿಗೆ ತೊಂದರೆ ಆಗ್ಬೋದು, ಅಥವಾ ಪಾರ್ಶ್ವವಾಯುವಂತಹ ಸಮಸ್ಯೆ ಆಗ್ಬೋದು, ಹೃದಯಾಘಾತ ಆಗ್ಬೋದು, ಈ ರೀತಿಯಾದಂತಹ ಸಮಸ್ಯೆ ಆಗ್ಬೋದು. ಅದೇ ರೀತಿ ಕಾರ್ಟಿಸಾಲ್ ಹಾರ್ಮೋನ್ ಬಹಳಷ್ಟು ಹೆಚ್ಚಿನ ಉತ್ಪತ್ತಿ ಆದರೆ, ಬಹಳಷ್ಟು ಸಮಯ ನಮ್ಮ ಶರೀರದಲ್ಲಿ ಹಾಗೆ ಉಳ್ಕೊಂಡ್ರೆ ಇದರಿಂದ ಕೂಡ ಬಹಳಷ್ಟು ದುಷ್ಪರಿಣಾಮಗಳಾಗ್ತದೆ. ಅದು ಹೃದಯ ಸಂಬಂಧಿ ಕಾಯಿಲೆಗೆ ಒಂದು ಕಾರಣ ಆಗ್ಬೋದು, ಅಥವಾ ಬೊಜ್ಜಿನ ಸಮಸ್ಯೆ ಉಂಟಾಗ್ಬೋದು,
ಅಥವಾ ಈ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರದ ವೈಪರೀತ್ಯಗಳಾಗುವಂಥದ್ದು, ಹೀಗೆ ಹಲವಾರು ದೈಹಿಕ ರೋಗಗಳಿಗೆ ಅದು ಕಾರಣ ಆಗ್ತದೆ. ಹಾಗಾಗಿ ಅತಿಯಾದ ಒತ್ತಡ ಈ ಹಾರ್ಮೋನ್ಗಳ ದುಷ್ಪರಿಣಾಮಕ್ಕೆ ಕಾರಣ ಆಗ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ನಿಯಂತ್ರಿಸ್ಬೋದು? ಮೊದಲನೇದಾಗಿ ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದು. ಈಗ ಎಷ್ಟೋ ನಮ್ಮ ಇಮೋಷನ್ಸ್ ಅಂತ ಹೇಳ್ತೇವೆ, ಮನಸ್ಸಿನಲ್ಲಿ ಇಟ್ಕೊಳ್ತೇವೆ, ಇನ್ನೊಬ್ಬರಲ್ಲಿ ಹೇಳ್ಕೊಳ್ಳೋದಿಲ್ಲ. ಅದರಿಂದ ನಾವೇ ಕೊರಗಿ ನಮ್ಮ ದೇಹಕ್ಕೆ ನಾವು ಹಾನಿಯನ್ನು ಉಂಟು ಮಾಡ್ತೇವೆ. ಆದರೆ ಇನ್ನೊಬ್ಬರೊಂದಿಗೆ ಮುಕ್ತವಾಗಿ ಇದನ್ನು ಹಂಚಿಕೊಳ್ಳೋದ್ರಿಂದ ಎಷ್ಟೋ ಮನಸ್ಸು ಹಗುರ ಆಗ್ತದೆ, ಆ ಒತ್ತಡ ಕಡಿಮೆ ಆಗ್ತದೆ. ಗೆಳೆಯರೊಂದಿಗೆ ಮುಕ್ತವಾಗಿ ಮಾತಾಡ್ಬೋದು, ಅಥವಾ ಒಂದು ವೇಳೆ ಯಾರಾದರೂ ಅಂತಹ ಆಪ್ತರಿಲ್ಲದಿದ್ದರೆ ವೈದ್ಯರನ್ನು ಭೇಟಿ ಆಗ್ಬೋದು, ವೈದ್ಯರೊಡನೆ ತಮ್ಮ ತೊಂದರೆಗಳನ್ನು ಹಂಚಿಕೊಳ್ಬೋದು. ಈ ರೀತಿಯಾಗಿ ಮಾಡ್ಬೋದು. ಅಥವಾ ಇನ್ನೊಂದು ರೀತಿ ಅಂದರೆ ನಮ್ಮ ಪರಿಮಿತಿಯನ್ನು ಅರಿತು ಧ್ಯೇಯವನ್ನು ಇಡುವಂಥದ್ದು. ಈಗ ನೋಡಿ, ಅತಿಯಾಗಿ ನಿರೀಕ್ಷೆ ಮಾಡೋದು, ಅದು ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಆಗದಿದ್ದರೆ ತುಂಬ ಮನಸ್ಸಿಗೆ ಬೇಸರ ಆಗುವಂಥದ್ದು. ಇದೇ ರೀತಿ ನಾವು ಇತ್ತೀಚಿನ ಕಾಲದಲ್ಲಿ ಬಹಳಷ್ಟು ಆತ್ಮಹತ್ಯೆಯ ಪ್ರಕರಣಗಳನ್ನು ನೋಡ್ತೇವೆ. ನಿರೀಕ್ಷೆಗೆ ತಲುಪದೆ ಏನು ಮಾಡ್ತಾರೆ, ವಿದ್ಯಾರ್ಥಿಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ನಮ್ಮ ಪರಿಮಿತಿಯನ್ನು ನಾವು ಮೊದಲಿಗೆ ತಿಳಿದುಕೊಳ್ಬೇಕು, ಅದರ ಪ್ರಕಾರ ನಾವು ನಮ್ಮ ಕಾರ್ಯವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಉತ್ತಮ ಆಹಾರ ಸೇವನೆ, ಪೌಷ್ಟಿಕಾಂಶವುಳ್ಳಂತಹ ಆಹಾರದ ಸೇವನೆ, ಉತ್ತಮ ನಿದ್ದೆ, ಇದು ಕೂಡ ಬಹಳಷ್ಟು ಅಗತ್ಯ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಹಾಗೂ ಶಾರೀರಿಕ ಆರೋಗ್ಯಕ್ಕೆ. ಅದರ ಜೊತೆಗೆ ಧ್ಯಾನಾಭ್ಯಾಸ ಮಾಡುವಂಥದ್ದು ಅಥವಾ ಯೋಗಾಭ್ಯಾಸ ಮಾಡುವಂಥದ್ದು, ಇದು ಕೂಡ ಬಹಳಷ್ಟು ಪೂರಕವಾಗ್ತದೆ. ಅದಲ್ಲದೆ ಇವೆಲ್ಲವುಗಳಿಂದ ನಿಯಂತ್ರಣಕ್ಕೆ ಬಾರದಿದ್ದಲ್ಲಿ ಮತ್ತೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡಿಬೇಕಾಗ್ತದೆ. ಡಾಕ್ಟರ್, ಮನೋದೈಹಿಕ ವ್ಯಾಧಿಗಳಿಗೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಾ? ಪ್ರಪ್ರಥಮವಾಗಿ ನಾವು ರೋಗಿಯನ್ನು ಸರಿಯಾಗಿ ಪರಿಶೀಲನೆಯನ್ನು ಮಾಡ್ತೇವೆ. ಅಂದರೆ ಅವರಿಗೆ ಏನು ಸಮಸ್ಯೆ ಇದೆ ಅಂತ ತಿಳಿಬೇಕಾದ್ರೆ ನಾವು ಸರಿಯಾಗಿ ಅವರನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ದೈಹಿಕ ಪರೀಕ್ಷೆ ಇರ್ಬೋದು, ಅಥವಾ ಇನ್ನಿತರ ಪ್ರಾಯೋಗಿಕ ಪರೀಕ್ಷೆಗಳಿರ್ಬೋದು. ಇದರಿಂದ ನಾವು ಅವರಿಗೆ ಏನು ವ್ಯಾಧಿ ಎಂಬ ನಿರ್ಧಾರಕ್ಕೆ ಬರ್ತೇವೆ. ಹಾಗಾಗಿ ಇವರಿಗೆ ಈಗ ಶಾರೀರಿಕ ವ್ಯಾಧಿ ಇರೋದ್ರಿಂದ ಅವರಿಗೆ ಯಾವ ಸಮಸ್ಯೆ ಇದೆ ಅಂತ ನಾವು ಕಂಡುಹಿಡಿದು ಅದಕ್ಕೆ ತಕ್ಕಂತೆ ನಾವು ಔಷಧಗಳನ್ನು ನೀಡ್ತೇವೆ. ಈಗ ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಅಥವಾ ಗಂಟು ನೋವು ಇರ್ಬೋದು. ಈ ನೋವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಔಷಧಗಳನ್ನು ನೀಡ್ತೇವೆ. ಹಾಗೆ ಪಥ್ಯ ಅಪಥ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ. ಈಗ ಅದು ಮನೋದೈಹಿಕ ವ್ಯಾಧಿಯಾಗಿದ್ದರೆ ನಾವು ಆ ಕಾರಣವನ್ನು ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ನಾವು ಬರೀ ಶಾರೀರಿಕ ವ್ಯಾಧಿಗೆ ಮದ್ದನ್ನು ಕೊಡ್ತಾ ಹೋದರೆ ಆ ರೋಗಿಗೆ ಸಂಪೂರ್ಣವಾದಂತಹ ಒಂದು ಚಿಕಿತ್ಸೆ ಲಭ್ಯವಾಗೋದಿಲ್ಲ. ಅದು ಮತ್ತೆ ಅಂತಹ ಸಮಸ್ಯೆಗಳು ಕಾಡ್ಬೋದು ಅವರಿಗೆ. ಹಾಗಾಗಿ ನಾವೇನು ಮಾಡ್ತೇವೆ, ಸರಿಯಾಗಿ ದೀರ್ಘ ಸಮಾಲೋಚನೆಯನ್ನು ಮಾಡ್ತೇವೆ. ರೋಗಿಗಳ ಸಮ್ಮುಖದಲ್ಲಿ ಅವರ ನಿಜವಾದ ಸಮಸ್ಯೆಯನ್ನು ತಿಳ್ಕೊಳ್ತೇವೆ. ಆಗ ನಮಗೆ ಅದರ ಕಾರಣ ತಿಳಿದು ಬರ್ತದೆ. ಮಾನಸಿಕ ಕಾರಣ ಏನು ಅಂತ ತಿಳಿದು ಬಂದ ಮೇಲೆ ಅವರಿಗೆ ಬೇಕಾದಂತಹ ಒಂದು ಸಮಾಲೋಚನೆಯನ್ನು ನಾವು ಮಾಡ್ತೇವೆ. ಅಂದರೆ ಸತ್ವಾವಜಯ ಚಿಕಿತ್ಸೆ ಅಂತ ಹೇಳ್ತಾರೆ ಇದಕ್ಕೆ. ಸತ್ವಬಲ ಅಂದರೆ ಮನೋಬಲವನ್ನು ವೃದ್ಧಿಸುವಂತಹ ಚಿಕಿತ್ಸೆ. ಇದು ಸಾಂತ್ವನವನ್ನು ನೀಡೋದಾಗಿರಲಿ, ಅಥವಾ ಅವರಿಗೆ ಧೈರ್ಯವನ್ನು ತುಂಬುವಂತಹ ಮಾತಾಗಿರಲಿ, ಅಥವಾ ಕೌನ್ಸಿಲಿಂಗ್ ಅಂತ ನಾವೇನು ಹೇಳ್ತೇವೆ ಈಗ, ಇದನ್ನು ನಾವು ಮಾಡ್ತೇವೆ. ಹಾಗಾಗಿ ಅವರಿಗೆ ಆ ಮನೋಧೈರ್ಯ ಬರುತ್ತೆ. ಹಾಗಾಗಿ ಆ ಮಾನಸಿಕ ತೊಂದರೆಯಿಂದ ಮುಕ್ತಿಯನ್ನು ಪಡೆಯಲು ಇದು ಪೂರಕವಾಗ್ತದೆ. ಈ ರೀತಿಯಾಗಿ ನಾವು ಸತ್ವಾವಜಯ ಚಿಕಿತ್ಸೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಇನ್ನಿತರ ಯೋಗಾಭ್ಯಾಸ ಆಗಿರಲಿ ಅಥವಾ ಬೇರೆ ಪಂಚಕರ್ಮ ಚಿಕಿತ್ಸೆಗಳಾಗಿರಲಿ, ಇವುಗಳನ್ನು ಮಾಡ್ತೇವೆ. ಈಗ ಪಂಚಕರ್ಮ ಅಂತ ಹೇಳಿದ ತಕ್ಷಣ ನಾವು ಅವರ ಮಾನಸಿಕ ಒತ್ತಡ ಏನಾದರೂ ಇದ್ದರೆ ಅದಕ್ಕೆ ರಿಲ್ಯಾಕ್ಸೇಷನ್ ಥೆರಪೀಸ್ಗಳನ್ನು ಮಾಡ್ತೇವೆ. ಅದು ಶಿರೋ ಅಭ್ಯಂಗ ಆಗಿರ್ಬೋದು, ಅಥವಾ ಶಿರೋ ಪಿಚ್ಚು ಅಂತ ಒಂದು ಪ್ರೊಸೀಜರ್ಗಳನ್ನು ಮಾಡ್ತೇವೆ. ಅಥವಾ ಶಿರೋ ತಲಮ್ ಅಂತ ಹೇಳ್ತೇವೆ. ಶಿರೋ ಅಥವಾ ನಾವು ಸರ್ವಾಂಗ ದೇಹಕ್ಕೆ ನಾವು ಒಂದು ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ ಬೇಕಿದ್ರೆ ನಾವು ಅಭ್ಯಂಗ ಅಥವಾ ಸಂವಹನ ಅಂತ ಹೇಳ್ತೇವೆ. ಮೆದುವಾದಂತಹ ಅಭ್ಯಂಗವನ್ನು ಮಾಡುವಂಥದ್ದು ಶರೀರಕ್ಕೆ. ಇಂತಹ ಟೆಕ್ನಿಕ್ಸ್ಗಳನ್ನು ಬಳಸಿ ನಾವು ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ಗಳನ್ನು ನೀಡ್ತೇವೆ. ಇದರಿಂದ ಅವರ ಶಾರೀರಿಕ ಸಮಸ್ಯೆಗೆ ಪರಿಹಾರ ದೊರೆಯುವ ಜೊತೆಗೆ ಅವರ ಮಾನಸಿಕ ಸಮಸ್ಯೆ ಏನಿದೆ ಅದಕ್ಕೂ ಕೂಡ ಒಂದು ಉತ್ತಮ ಪರಿಹಾರ ಒದಗಿ ಬರ್ತದೆ. ಇಂತಹ ಚಿಕಿತ್ಸೆಗಳನ್ನು ನಾವಿಲ್ಲಿ ಮಾಡ್ತೇವೆ. ಈಗ ಶಿರೋಧಾರ ವಿಧಿಯನ್ನು ತೋರಿಸ್ತಾ ಇದ್ದೇವೆ ನಾವು. ಇದೀಗ ಶಿರೋಧಾರ ಪಾತ್ರೆ,
ವಿವಿಧ ದ್ರವ್ಯಗಳನ್ನು ಬಳಸಿ ನಾವು ಈ ಪ್ರೊಸೀಜರನ್ನು ಮಾಡ್ತೇವೆ. ಈ ಶಿರೋಧಾರ ಪಾತ್ರೆ ಒಳಗೆ ಅದು ತೈಲ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅಥವಾ ಕೆಲವೊಂದು ಬಾರಿ ಮಜ್ಜಿಗೆಯನ್ನು ಬಳಸ್ತೇವೆ. ಇಂಥ ದ್ರವ್ಯಗಳನ್ನು ಹಾಕಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಈ ದ್ರವ್ಯಗಳನ್ನು ನಾವು ಹರಿಯಬಿಡ್ತೇವೆ. ಹಣೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಂದೇ ಸಮನಾಗಿ ಒಂದೇ ರೀತಿ ಹದವಾದ ವೇಗದಲ್ಲಿ ನಾವು ದ್ರವ್ಯಗಳನ್ನು ಹರಿಯಬಿಡ್ತೇವೆ ನಿಧಾನವಾಗಿ. ಇದರಲ್ಲಿ ನಾವು ತೈಲವನ್ನು ಬಳಸಿದರೆ ಇದಕ್ಕೆ ತೈಲಧಾರ ಅಂತ ಹೇಳ್ತೇವೆ. ಅದೇ ನೀರನ್ನು ಬಳಸಿ ಮಾಡಿದರೆ ಜಲಧಾರ ಅಂತ ಹೇಳ್ತೇವೆ. ಇದೇ ರೀತಿ ಮಜ್ಜಿಗೆಯನ್ನು ಬಳಸಿ ಮಾಡಿದರೆ ನಾವು ತಕ್ರಧಾರ ಅಂತ ಹೇಳ್ತೇವೆ. ಇದು ರೋಗಿಯ ರೋಗಾವಸ್ಥೆ ಹಾಗೂ ದೋಷಗಳ ಅನುಸಾರವಾಗಿ ಅಂದರೆ ವಾತ ಪಿತ್ತ ಕಫ ಇವುಗಳ ಅನುಸಾರವಾಗಿ ನಾವು ದ್ರವ್ಯಗಳನ್ನು ಆಯ್ಕೆಯನ್ನು ಮಾಡಿ ಅದಕ್ಕೆ ತಕ್ಕ ಈ ವಿಧಿಯನ್ನು ನಾವು ಮಾಡ್ತೇವೆ. ಇದೀಗ ಶಿರೋ ಪಿಚ್ಚು. ನಾವು ಹತ್ತಿಯನ್ನು ಎಣ್ಣೆಯಲ್ಲಿ ಅದ್ದಿ ಆ ಹತ್ತಿಯನ್ನು ರೋಗಿಯ ಹಣೆ ಮೇಲೆ ಇಡುವಂಥದ್ದು. ಇದು ಬ್ರಹ್ಮರಂಧ್ರ ಅಂತ ಹೇಳ್ತೇವೆ. ಆಂಟೀರಿಯರ್ ಫಾಂಟನೆಲ್ಲೆ ನೆತ್ತಿಯ ಪ್ರದೇಶ. ಇಲ್ಲಿಗೆ ನಾವು ಆ ತೈಲವನ್ನು ಅದ್ದಿದಂತಹ ಹತ್ತಿಯನ್ನು ಇಡ್ತೇವೆ. ಇದು ಅಲ್ಲಿ ಸರಿಯಾಗಿ ಹೀರ್ಕೊಳ್ಬೇಕು. ಹಾಗಾಗಿ ಇದು ಸಾಧಾರಣ ಅರ್ಧ ತಾಸಿಂದ 1 ತಾಸಿನವರೆಗೆ ಇದನ್ನು ಹೀಗೆ ನೆತ್ತಿಯ ಮೇಲೆ ಇಡ್ತೇವೆ. ತೈಲದ ಆಯ್ಕೆ ರೋಗಿಯ ರೋಗಾವಸ್ಥೆಯ ಅನುಸಾರವಾಗಿ ನಾವು ಅದನ್ನು ಆಯ್ಕೆ ಮಾಡ್ತೇವೆ. ಹಲವಾರು ಮಾನಸಿಕ ತೊಂದರೆಗಳಿಗೆ, ನಿದ್ರಾಹೀನತೆ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಇಂತಹ ಸಮಸ್ಯೆಗಳಿಗೆ ಇದು ಬಹಳಷ್ಟು ಉಪಯೋಗಕಾರಿಯಾಗಿರ್ತದೆ. ಇದು ಶಿರೋ ಅಭ್ಯಂಗ. ಬೇರೆ ಬೇರೆ ಎಣ್ಣೆಗಳನ್ನು ಬಳಸಿ ಶಿರಸ್ಸಿಗೆ ಅಭ್ಯಂಗ ಮಾಡುವಂಥದ್ದು, ಅಂದರೆ ಮಸಾಜ್ ಮಾಡುವಂಥದ್ದು. ಇದಕ್ಕೆ ಬೇರೆ ಬೇರೆ ಆದಂತಹ ವಿಧಿಗಳಿವೆ. ಸಾಧಾರಣ ಅರ್ಧ ತಾಸಿಂದ 1 ತಾಸಿನವರೆಗೂ ಈ ಶಿರೋ ಅಭ್ಯಂಗವನ್ನು ಮಾಡ್ಬೋದು. ಇದು ಇನ್ನೊಂದು ರೀತಿಯ ರಿಲ್ಯಾಕ್ಸೇಷನ್ ಥೆರಪಿ. ಮನಸ್ಸು ಮರ್ಕಟ ಅಂದರೆ ಮಂಗನಂತೆ ಅಂತ ಹೇಳ್ತಾರೆ. ಈ ಮನಸ್ಸನ್ನು ನಿಯಂತ್ರಿಸಲು ಏನಾದರೂ ಸುಲಭ ಉಪಾಯ ಇದೆ? ಮನಸ್ಸನ್ನ ನಿಯಂತ್ರಣ ನಿಜವಾಗಿಯೂ ಕಷ್ಟಕರವಾದಂತಹ ಸಂಗತಿ. ಆಚಾರ್ಯರು ಹೇಳ್ತಾರೆ, ಚಿಂತ್ಯಂ ವಿಚಾರ್ಯಂ ಊಹ್ಯಂ ಧ್ಯೇಯಂ ಸಂಕಲ್ಪಂ, ಇವೆಲ್ಲವೂ ಕೂಡ ಮನಸ್ಸಿನ ವಿಷಯಗಳು ಅಂತ ಹೇಳ್ತಾರೆ. ಹಾಗಾಗಿ ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಡುವುದು ಅಗತ್ಯ. ಈಗ ಚಿಂತ್ಯಂ ಅಂದರೆ ಏನು? ಯಾವುದೋ ಒಂದು ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಅಥವಾ ನಮ್ಮ ಥಾಟ್ ಪ್ರೊಸೆಸ್ ಅಂತ ಹೇಳ್ತೇವೆ. ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವುದು ಅಗತ್ಯ. ಯಾವುದೇ ಒಂದು ಆಲೋಚನೆ ನಮಗೆ ಬಹಳಷ್ಟು ಒತ್ತಡವನ್ನು ನೀಡ್ತಾ ಇದೆ ಅಂತ ಹೇಳಿದರೆ ಅದನ್ನು ರಿಪ್ಲೇಸ್ ಮಾಡುವಂಥದ್ದು, ಇನ್ನೊಂದು ವಿಷಯದ ಬಗ್ಗೆ ನಾವು ಆಲೋಚನೆಗೆ ಒಳಗಾಗುವಂಥದ್ದು. ಇದು ಚಿಂತ್ಯಂ. ವಿಚಾರ್ಯಂ ಅಂತ ಹೇಳ್ತಾರೆ, ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ವಿಚಾರವನ್ನು ಮಾಡ್ತೇವೆ, ಚಿಂತನೆಯನ್ನು ಮಾಡ್ತೇವೆ. ಈಗ ಯಾವುದೇ ಒಂದು ಚಿಂತನೆ ನಮಗೆ ಬಹಳಷ್ಟು ನಮ್ಮ ಮನಸ್ಸಿಗೆ ಒತ್ತಡ ನೀಡೋದಿದ್ದರೆ ನಾವು ಆ ಚಿಂತನೆಯನ್ನು ಪದೇ ಪದೇ ಮಾಡದೇ ಇರುವಂಥದ್ದು, ಇದು ವಿಚಾರ್ಯಂ. ಇದರಿಂದ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸ್ಬೋದು. ಊಹ್ಯಂ ಅಂದರೆ ಊಹೆ ಮಾಡುವಂಥದ್ದು. ಹಲವಾರು ಬಾರಿ ನಾವು ಬಹಳಷ್ಟು ಊಹೆಗಳನ್ನು ಮಾಡ್ತೇವೆ. ಈಗ ಒಂದು ರೋಗಿಯನ್ನೇ ತಗೊಳ್ಳಿ, ಯಾವುದೋ ಒಂದು ರೋಗ ಬಂತು ಅಂತ ಹೇಳಿದರೆ ನಾವೇನು ಮಾಡ್ತೇವೆ, ಆಗಲೇ ಮೊಬೈಲನ್ನು ತಗೊಳ್ತೇವೆ, ಗೂಗಲ್ ಮೂಲಕ ಸರ್ಚ್ ಮಾಡ್ತೇವೆ ಏನು ರೋಗ ಇರ್ಬೋದಪ್ಪ ಅಂತ. ಆಮೇಲೆ ದೊಡ್ಡ ದೊಡ್ಡ ವ್ಯಾಧಿಗಳನ್ನು ನೋಡಿ ಭಯ ಪಡ್ತೇವೆ, ಇದಿರ್ಬೋದಾ ನನಗೆ, ಇದಿರ್ಬೋದಾ ಅಂತ ಹೇಳ್ಕೊಂಡು ಬಹಳಷ್ಟು ನಾವು ಆತಂಕಕ್ಕೆ ಒಳಗಾಗ್ತೇವೆ. ಸೊ ಇದು ಊಹೆ ಮಾಡುವಂಥದ್ದು, ಇಲ್ಲದ ಬಗ್ಗೆ ನಾವು ಚಿಂತೆ ಮಾಡುವಂಥದ್ದು. ಇದರಿಂದ ನಾವು ಹೊರಗೆ ಬರಬೇಕು. ಇಂಥ ಊಹೆಗಳನ್ನು ನಾವು ಮಾಡಿಕೊಂಡು ನಮ್ಮ ಮನಸ್ಸಿಗೆ ಒತ್ತಡವನ್ನು ನೀಡಬಾರ್ದು. ಧ್ಯೇಯಂ ಅಂದರೆ ಒಂದು ಗುರಿ, ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು. ನಮ್ಮ ಪರಿಮಿತಿ ಅಂದರೆ ನಮ್ಮ ಲಿಮಿಟೇಷನ್ಸ್ ಅಂತ ಹೇಳ್ತೇವಲ್ಲ, ಅದು ನಮಗೆ ತಿಳಿದಿರಬೇಕು. ಅದರ ತಕ್ಕಂತೆ ನಾವು ಒಂದು ಗುರಿಯನ್ನು ಇಟ್ಟು ನಾವು ಕೆಲಸ ಮಾಡಬೇಕು. ಆಗ ನಾವು ಸುಲಭವಾಗಿ ನಮ್ಮ ಕೆಲಸವನ್ನು ಸಾಗಿಸಲಿಕ್ಕೆ ಸಾಧ್ಯ, ಹಾಗೂ ನಮಗೆ ಬಹಳಷ್ಟು ಒತ್ತಡ ಆಗೋದಿಲ್ಲ ಅದರಿಂದ. ಇನ್ನೊಂದಂದರೆ ಸಂಕಲ್ಪ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸಂಕಲ್ಪ ಅಥವಾ ನಿರ್ಧಾರವನ್ನು ಮಾಡ್ತೇವೆ. ಈಗ ಕೆಲವೊಂದು ಬಾರಿ ನಿರ್ಧಾರ ತೆಗೆದುಕೊಳ್ಳಲು ಬಹಳಷ್ಟು ಕಷ್ಟ ಆಗ್ತಿದೆ ಅಂತ ಇದ್ದರೆ ನಾವು ಗುರು ಹಿರಿಯರನ್ನು ಸಮೀಪಿಸಿ ಅವರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಳ್ಬೋದು. ಹಾಗಾಗಿ ಸರಿಯಾದ ಒಂದು ಡಿಸಿಷನ್ ಮೇಕಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಸಂಕಲ್ಪ ಅಂತ ಏನು ಹೇಳ್ತೇವೆ ನಾವು ಮಾಡಿದರೆ ಖಂಡಿತವಾಗಿಯೂ ಇನ್ನಷ್ಟು ನಮಗೆ ಒತ್ತಡ ಕಡಿಮೆ ಆಗ್ತದೆ.
ಹಾಗಾಗಿ ಈ ಮನೋ ವಿಷಯಸ್ ಅಂತ ಏನು ಹೇಳ್ತೇವೆ, ಅದರ ಮನಸ್ಸಿನ ವಿಷಯಗಳು ಅಂತ ಏನು ಹೇಳ್ತೇವೆ, ಇದರ ನಿಯಂತ್ರಣ ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಡಾಕ್ಟರ್, ಒಬ್ಬ ರೋಗಿಗೆ ಮನೋಸ್ಥಿರತೆ ಎನ್ನುವಂಥದ್ದು ಎಷ್ಟು ಮುಖ್ಯ? ನೋಡಿ, ಈಗಾಗಲೇ ಹೇಳಿದ ಹಾಗೆ ಹಲವಾರು ಮಾನಸಿಕ ಕಾರಣಗಳು ಶಾರೀರಿಕ ವ್ಯಾಧಿಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಮನೋಸ್ಥಿರತೆ ಇದ್ದಲ್ಲಿ ಅವರ ರೋಗಿಗೆ ರೋಗ ಮುಕ್ತಗೊಳ್ಳಲು ಬಹಳಷ್ಟು ಪೂರಕವಾಗ್ತದೆ. ಅದು ಈಗ ಎಷ್ಟೇ ಒಂದು ಭೀಕರ ವ್ಯಾಧಿ ಇರಲಿ, ಮನೋಧೈರ್ಯ ಅಥವಾ ಮನೋಸ್ಥಿರತೆ ಇದ್ದರೆ ಆ ರೋಗದಿಂದ ಅವನು ಸುಲಭವಾಗಿ ಪಾರಾಗ್ಬೋದು. ವಿಲ್ ಪವರ್ ಅಂತ ಹೇಳ್ತೇವೆ. ಆ ವಿಲ್ ಪವರ್ ಇದ್ದರೆ ಖಂಡಿತವಾಗಿಯೂ ಅವನು ಬೇಗನೆ ರೋಗ ಮುಕ್ತಗೊಳ್ಬೋದು. ಈಗ ವ್ಯಾಧಿ ಕ್ಷಮತ್ವ ಅನ್ನುವ ಒಂದು ವಿಷಯ ಬಂದರೆ, ವ್ಯಾಧಿ ಕ್ಷಮತ್ವ ಅಂದರೆ ಇಮ್ಯುನಿಟಿ ಅಂತ ಹೇಳ್ತೇವೆ. ಈ ಮನಸ್ಸಿನ ಬಲದಿಂದ ನಮ್ಮ ಇಮ್ಯುನಿಟಿ ಅಥವಾ ವ್ಯಾಧಿ ಕ್ಷಮತ್ವ ವೃದ್ಧಿಗೊಳ್ತದೆ ಅಂತ ಹೇಳ್ತಾರೆ. ಈಗ ಆಧುನಿಕ ಸಂಶೋಧನೆಗಳ ಪ್ರಕಾರ ಸೈಕೋ ನ್ಯೂರೋ ಇಮ್ಯುನಾಲಜಿ ಮೂಲಕ ಅವ್ರು ಹೇಳ್ತಾರೆ ಏನಂದರೆ, ಮನಸ್ಸು ಎಷ್ಟು ಸ್ಥಿರವಾಗಿರ್ತದೋ ನಮ್ಮ ವ್ಯಾಧಿ ಕ್ಷಮತ್ವ ಶರೀರದಲ್ಲಿ ಅಷ್ಟೇ ಬಲಿಷ್ಠವಾಗಿರ್ತದೆ ಅಂತ ಹೇಳ್ಕೊಂಡು. ಹಾಗಾಗಿ ಓರ್ವ ರೋಗಿ ಅವನ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡ್ರೆ ಖಂಡಿತವಾಗಿಯೂ ಅವನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಬೋದು. ಅದೇ ರೀತಿ ಆ ವ್ಯಾಧಿಯಿಂದ ಬೇಗನೆ ಗುಣಮುಖಗೊಳ್ಬೋದು. ಈಗಾಗಲೇ ನಾವು ಈ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇವೆ, ಹಲವಾರು ಜನರು ಈ ಭಯ ಆತಂಕದಿಂದನೇ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದರು. ನಿಜವಾಗಿ ನಾವು ಆತ್ಮಸ್ಥೈರ್ಯ ತಗೊಂಡ್ರೆ ಅಥವಾ ಅಂಥ ಭಯ ಆತಂಕದಿಂದ ದೂರ ಇದ್ದರೆ, ಬಹಳಷ್ಟು ಇದರ ಬಗ್ಗೆ ಚಿಂತೆ ಮಾಡದೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದರೆ ಖಂಡಿತವಾಗಿಯೂ ನಾವು ಬೇರೆ ರೋಗಗಳಿಗೆ ತುತ್ತಾಗೋದಿಲ್ಲ. ಅಥವಾ ಇತ್ತೀಚೆಗಷ್ಟೇ ನಾವು ಈ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇವೆ, ಹಲವಾರು ಜನರು ಈ ಭಯ ಆತಂಕದಿಂದನೇ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದರು. ಅಥವಾ ಕೋವಿಡ್ ವ್ಯಾಧಿ ಬಂದಂಥವರು ಈ ಭಯದಿಂದನೇ ಅವರಿಗೆ ವ್ಯಾಧಿ ಉಲ್ಬಣ ಆಗುವಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಮನೋಸ್ಥಿರತೆ ಅನ್ನೋದಿದ್ದರೆ ಆ ವ್ಯಾಧಿ ಬಲವನ್ನು ನಾವು ಕುಗ್ಗಿಸ್ಬೋದು. ಹೇಗೆ ಅಂದರೆ, ಅದು ನಾವು ವ್ಯಾಧಿ ಕ್ಷಮತ್ವ ನಮ್ಮಲ್ಲಿ ವೃದ್ಧಿ ಆಗ್ತದೆ ನಮ್ಮ ಮನೋಸ್ಥಿರತೆ ಇದ್ದರೆ. ಅದರಿಂದ ಅವರು ಬೇಗನೆ ಗುಣಮುಖರಾಗ್ಬೋದು. ಹಾಗಾಗಿ ಎಲ್ಲರೂ ಕೂಡ ಮನಸ್ಸನ್ನು ಸಮಚಿತ್ತದಲ್ಲಿ ಇಟ್ಕೊಂಡು, ಒಟ್ಟಿನಲ್ಲಿ ಹೇಳೋದಾದರೆ ಮಾನಸಿಕ ಸ್ಥಿರತೆ ವ್ಯಾಧಿ ಕ್ಷಮತ್ವವನ್ನು ವೃದ್ಧಿಸ್ತದೆ. ಇಷ್ಟೊತ್ತು ನಮ್ಮ ಆರೋಗ್ಯ ದರ್ಪಣ ಎನ್ನುವಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಸುಂದರವಾಗಿ ಮನೋದೈಹಿಕ ವ್ಯಾಧಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.